ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿ ಎಂಬ ಆಶಯದೊಂದಿಗೆ 102 ವರ್ಷದ ಹಿರಿ ಜೀವ ಚಾಮರಾಜನಗರದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮಲೆಮಹದೇಶ್ವರ ಬೆಟ್ಟವನ್ನು ಹತ್ತಿದ್ದಾರೆ. ಪ್ರಸಿದ್ಧ ಮಲೆಮಹದೇಶ್ವರ ಬೆಟ್ಟವನ್ನು ಹತ್ತಿ ಪ್ರಧಾನಿ ನರೇಂದ್ರ ಮೋದಿಯವರ 3ನೇ ಅಧಿಕಾರಾವಧಿಗಾಗಿ ಪ್ರಾರ್ಥಿಸುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ತುಮಕೂರು ಜಿಲ್ಲೆಯ ತಿಪಟೂರು ಪಟ್ಟಣದ ಪಾರ್ವತಮ್ಮ ಅವರು ಮಹದೇಶ್ವರ ದೇವರ ದರ್ಶನಕ್ಕಾಗಿ ತಲಾ ಬೆಟ್ಟದಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ 18 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದವರು. ಯಾತ್ರೆಯ ವೇಳೆ ಸಹಯಾತ್ರಿಕರೊಂದಿಗೆ ಮಾತನಾಡಿದ ಅಜ್ಜಿ, ಪ್ರಧಾನಿ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಎಂದಿದ್ದಾರೆ. ಪ್ರಧಾನಿ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದರೆ ಏನಾಗುತ್ತದೆ ಎಂಬ ಪ್ರಶ್ನೆಗೆ ಪಾರ್ವತಮ್ಮ ಅವರು ದೇಶಕ್ಕೆ ಒಳ್ಳೆಯದಾಗಲಿದೆ ಎಂದಿದ್ದಾರೆ. ಅಜ್ಜಿ ಎಲ್ಲಿಂದ ಬರ್ತಾರ ಅಜ್ಜಿ ನೀವು? ಕಾಲ್ಬೇಟಿಂದ ಬರ್ತಾ ಇದೀಯ ಅಜ್ಜಿ? ಯಾವ ಊರವರು? ತಿಪ್ಟೂರಾ? ಕಾರಣ ಏನಜ್ಜಿ? ಕಾರಣ ದೇಶಕ್ಕೆ ಒಳ್ಳೇದಾಗಬೇಕು, ಮಳೆ ಬೆಳೆ ಆಗ್ಬೇಕು, ರೈತರು ಬಂತ ಜಾತ್ರೆಗ, ರೈತರು ಬಂತ ಜಾತ್ರೆಗ ಮಳೆ ಬೆಳೆ ಆಗಲ್ಲ, ಕಾಡು ಪ್ರಾಣಿಗಳಿಗೆ ನೀರಿಲ್ಲ, ಬೇಡಿಕೆ ಬರ್ತಾ ಇದ್ದೀನಿ ಒಳ್ಳೇದಾಗಲಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಜಿಲ್ಲೆಗೆ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವೇ ಒಂದು 5-6 ವರ್ಷದಿಂದ ಬರ್ತಾ ಇದೀವಿ. ಒಳ್ಳೇದಾಗಲಿ ಅಜ್ಜಿ ನಿನಗೆ. ಸೂಪರ್ ಅಜ್ಜಿ. ಶಿವರಾತ್ರಿಯಲ್ಲಿ ಈ ಸಲ ಪ್ರಧಾನಿ ಯಾರಾಗಬೇಕು ಅಜ್ಜಿ? ಮೋದಿ. ಆಶೀರ್ವಾದ ಇದ್ದಾನೆ ಅಂದ್ರೆ ಅವನೇ ಆಗೋದು ಬರಮ್ಮ.